ಎಲ್ರಿಗೂ ನಮಸ್ಕಾರ. ಮಾನ್ಯ DVG ಅವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು. ಇಂದಿನ ಸರಣಿ ಸಂಚಿಕೆ 305. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು. ಕಗ್ಗ ಗಾಯನಕ್ಕೆ ಸುಮಧುರವಾಗಿ ಹಾಡಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ ಅವರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯನ್ನು ಕೇಳಿ ಬರೋಣ. ಸಹಜ ಗುಣವೆಂದು ಪೇಕ್ಷಿಪೆಯ ನಿನ್ನವ ಗುಣವ, ಸಹಜವನು ಬಿಟ್ಟಲು ಗದಿಹುದು ಮೃಗಕೀಟ. ಸಹಜ ಗುಣವೆಂದು ಪೇಕ್ಷಿಪೆಯ ನಿನ್ನವ ಗುಣವ, ಸಹಜವನು ಬಿಟ್ಟಲು ಗದಿಹುದು ಮೃಗಕೀಟ. ಸಹಜವಂ ಶಿಕ್ಷಿಸುತ್ತೆ ಲೋಕ ಸಂಸ್ಥಿತಿಗದನು, ಯೋಚಿಪುದೆ ನರ ಮಹಿಮೆ ಮಂಕುತಿಮ್ಮ. ಯೋಚಿಪುದೆ ನರ ಮಹಿಮೆ ಮಂಕುತಿಮ್ಮ. ಬಂಧುಗಳ, ಈ ಜಗತ್ತಿನಲ್ಲಿ ಹುಟ್ಟಿರುವ ಮನುಷ್ಯನು ಹುಟ್ಟುಗತವಾಗಿ ಒಳ್ಳೆಯವನೇ ಆಗಿರುತ್ತಾನೆ. ಆದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆತ ಬೆಳವಣಿಗೆ ಆಗುತ್ತಲೇ ತನ್ನ ಮನೆಯ ಹಾಗೂ ಸುತ್ತಮುತ್ತಲಿನ ವಾತಾವರಣದ ಅಂಶಗಳು ಅವನ ಮೇಲೆ ಪ್ರಭಾವ ಬೀರಿದಾಗ ಆತನ ವ್ಯಕ್ತಿತ್ವದಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗುತ್ತವೆ. ಯಾವ ವಿಚಾರಧಾರೆಗಳಿಗೆ ಆತ ಪ್ರಭಾವಕ್ಕೆ ಒಳಗಾಗುತ್ತಾನೋ ಅದನ್ನು ಮೈಗೂಡಿಸಿಕೊಳ್ಳುತ್ತಾನೆ. ಕಾಲಕ್ರಮೇಣ ಆತನು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಅಥವಾ ಕೆಟ್ಟ ವ್ಯಕ್ತಿಯಾಗಿ ಸಮಾಜದ ಒಳಗೆ ರೂಪುಗೊಳ್ಳುತ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಒಳ್ಳೆಯ ಅಥವಾ ಕೆಟ್ಟ ಗುಣಗಳು ಇದ್ದೇ ಇರುತ್ತವೆ. ಹಾಗಾಗಿ ಈ ಕಗ್ಗದಲ್ಲಿ ಮಾನ್ಯ DVG ಅವರು ನಿನ್ನಲ್ಲಿರುವ ಕೆಟ್ಟ ಗುಣಗಳನ್ನು ಸಹಜವೆಂದು ನಿರ್ಲಕ್ಷ್ಯ ತೋರಿಸುತ್ತೀರಾ ಎಂಬ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತಾರೆ. ಹಾಗೆಯೇ ಪ್ರಕೃತಿಯ ನಡುವೆ ಆಡುವ ಪ್ರಾಣಿ ಪಕ್ಷಿಗಳೂ ಕೂಡ ಸಹಜವಾಗಿರುವ ಗುಣಗಳನ್ನೇ ಅಭಿವ್ಯಕ್ತಿಪಡಿಸುತ್ತವೆ. ಆದರೆ ನಾವು ಎಲ್ಲೋ ಒಂದು ಕಡೆ ಸಹಜತೆಯನ್ನು ಮರೆತಿದ್ದೇವೆ ಎನ್ನುವುದನ್ನು ಇಲ್ಲಿ ಎಚ್ಚರಿಸುತ್ತಿದ್ದಾರೆ. ನಾವು ಮನುಷ್ಯರಾಗಿದ್ದು ಕೂಡ ಮಾನವೀಯತೆಯಿಂದ ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು ಒಳ್ಳೆಯ ಗುಣಗಳನ್ನಾಗಿ ಪರಿವರ್ತಿಸಿಕೊಂಡು ಬದುಕಬೇಕಂತೆ. ಪ್ರಾಣಿ ಪಕ್ಷಿಗಳಿಗಿಂತ ನಾವು ಹೇಗೆ ಭಿನ್ನ ಎಂಬುದನ್ನು ತೋರಿಸಬೇಕಾಗಿದೆ ಎಂಬ ವಿಚಾರವನ್ನು ಮಾನ್ಯ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳ, ನಿಮ್ಮೆಲ್ಲರ ಸಹಕಾರಕ್ಕೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.